ಬಂಟ್ವಾಳ ತಾಲೂಕಿನ ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಇದರ ವತಿಯಿಂದ ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿ ರಮನಾಥ ರೈ ಅವರ ನೇತೃತ್ವದಲ್ಲಿ ನೆಟ್ಲ ಮುಡ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೂತ್ ಸಂಖ್ಯೆ 11ನೇ ವಾರ್ಡ್ ಅಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿ ಕುಲ್ಲೆತಿಮಾರ್ ಹಾಗೂ ಬೂತ್ ಸಂಖ್ಯೆ 2ನೇ ವಾರ್ಡ್ ಅಧ್ಯಕ್ಷರಾದ ಅಬ್ದುಲ್ ಲತೀಫ್ ಇವರ ಮನೆಯಲ್ಲಿ ತೆಂಗಿನ ಸಸಿಯನ್ನು ನೀಡಿ ನಮ್ಮ ನಡೆ ಬೂತ್ ಕಡೆ ಕಾರ್ಯಕ್ರಮ ಆರಂಭಿಸಲಾಯಿತು। ಈ ಸಂದರ್ಭ ಪಾಣೆಮಂಗಳೂರು ಬ್ಲಾಕ್ ಅಧ್ಯಕ್ಷರಾದ ಸುದೀಪ್ ಕುಮಾರ್ ಶೆಟ್ಟಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಚಂದ್ರಪ್ರಕಾಶ್ ಶೆಟ್ಟಿ, ಮಾಜಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷರಾದ ಬಾಸಾಲಿ ಮುಂತಾದವರು ಉಪಸ್ಥಿತರಿದ್ದರು। ಬಿಜೆಪಿ ಕೆಲವಾರು ಭರವಸೆಯನ್ನು ಕೊಡಿ ಒಂಚೂರು ಡೀಸೆಲ್ ಪೆಟ್ರೋಲು ಗ್ಯಾಸ್ ಒಂಚೂರು ಜಾಸ್ತಿ ಒಂಚೂರು ಭಾಷಣ ಮಾಡ್ತೇವೆ ನಿಕ್ಲಿಕ್ಕೆ ಡೀಸೆಲ್ ಕಡಿಮೆ ಮಾಡ ಅಂದು ಬಿಜೆಪಿ ಓಟ್ ಮಾಡ್ತೇವೆ। ನಿಕ್ಲಿ ಪೆಟ್ರೋಲ್ ಕಡಿಮೆ ಜಾಸ್ತಿ ಆಗ್ತದ ಅಂದು ನಿಕ್ಲಿಕ್ಕೆ ಬಿಜೆಪಿ ಓಟ್ ಮಾಡಲಿ, ಗ್ಯಾಸ್ ಜಾಸ್ತಿ ಆಗ್ತದ ಬಿಜೆಪಿ ಓಟ್ ಮಾಡಲಿ, ಓಟ್ ಮಾಡಿ ಕಡಿಮೆ ಆಗ ಕಡಿಮೆ ಹಾಕೊಂಡಿದ್ದ ಬದಲು ನಮ್ಮ ಹೆಣ್ಣನ್ನು ಜಾಸ್ತಿ ಆಗ ಹೆಣ್ಣು ನಮಗೆ